ಉಡುಪಿಯಾದ್ಯಂತ ಸಂಭ್ರಮದ ಕ್ರಿಸ್ಮಸ್ ಆಚರಣೆಗಳು ನಡೆದಿದೆ. ಚರ್ಚ್ಗಳಲ್ಲಿ ಪ್ರಾರ್ಥನೆ, ಪರಸ್ಪರ ಸಿಹಿ ಹಂಚುವ ಮೂಲಕವೂ ಸಡಗರದಿಂದ ಕ್ರಿಸ್ಮಸ್ ಆಚರಣೆ ಉಡುಪಿಯಲ್ಲಿ ಜರುಗಿದೆ. ಸ್ಲಂನಲ್ಲಿ ವಾಸಿಸುವ ನಿವಾಸಿಗಳೊಂದಿಗೆ ವಿನೂತನವಾಗಿ ಕ್ರಿಸ್ಮಸ್ ಆಚರಣೆಯನ್ನ ಉಡುಪಿಯ ಸಂಸ್ಥೆಯೊಂದು ನಡೆಸಿ ಮಾದರಿಯಾಗಿದೆ. ಇವರೆಲ್ಲ ಉಡುಪಿ ಬಳಿಯ ಕೊಡವೂರಿನಲ್ಲಿ ಸ್ಲಂನಲ್ಲಿ ವಾಸಿಸುವ ನಿವಾಸಿಗಳು. ಈ ದಿನ ಈ ನಿವಾಸಿಗಳ ಮಕ್ಕಳಲ್ಲಿ ಮಹಿಳೆಯರಲ್ಲಿ ಸಂತಸಕ್ಕೆ ಕಾರಣವಾಗಿತ್ತು. ಹೊಸ ಬಟ್ಟೆ, ಊಟ, ಸಹಾಯಧನ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಿಹಿ ವಿತರಣೆ ಹೀಗೆ ಇಂದು ಈ ನಿವಾಸಿಗಳಲ್ಲಿ ಸಡಗರ ಮನೆ ಮಾಡಿತು. ಹೌದು, ಇಂದು ಕ್ರಿಸ್ಮಸ್ ಸಡಗರವನ್ನ ಈ ಸ್ಲಂ ನಿವಾಸಿಗಳೊಂದಿಗೆ ಉಡುಪಿಯ ಹೋಮ್ ಡಾಕ್ಟರ್ಸ್ ಫೌಂಡೇಶನ್ ನಡೆಸಿ ವಿನೂತನವಾಗಿ ಕ್ರಿಸ್ಮಸ್ ಅನ್ನ ಆಚರಿಸಿತು. ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಹಾಗೂ ಡಾಕ್ಟರ್ ಸುಮಾ ಶೆಟ್ಟಿ ತಂಡದಿಂದ ಈ ವಿನೂತನ ಆಚರಣೆಯನ್ನ ಆಯೋಜಿಸಲಾಗಿತ್ತು. ಕೇಕ್ ಕತ್ತರಿಸುವ ಮೂಲಕ ಈ ಸಂಭ್ರಮಕ್ಕೆ ಚಾಲನೆ ಸಿಕ್ಕಿತ್ತು. ಮಕ್ಕಳಿಗೆ ಕೇಕ್ ವಿತರಣೆ, ಬಟ್ಟೆ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಮಾರಂಭದಲ್ಲಿ ಸ್ಲಂ ಸಮುದಾಯದ ಮುಖ್ಯಸ್ಥ ಶಂಕರಣ್ಣ ಉಪಸ್ಥಿತರಿದ್ದರು. ಮಾತ್ರವಲ್ಲದೆ ಆರ್ಥಿಕವಾಗಿ ಅಶಕ್ತರಾದ ಪೂರ್ಣಿಮಾ ಹಾಗೂ ಅನಿತಾ ಶೆಟ್ಟಿ ಎಂಬುವರಿಗೆ ತಲಾ 15,000 ರೂಪಾಯಿ ಸಹಾಯಧನ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಸದಸ್ಯ ಬಂಗಾರಪ್ಪ, ಇದು ನಿಜವಾದ ಕ್ರಿಸ್ಮಸ್. ಎಲ್ಲಿ ಬಡವರ ಸೇವೆಯಾಗ್ತದೋ ಅಲ್ಲಿ ನಿಜವಾದ ಕ್ರಿಸ್ಮಸ್ ಎಂಬುದು ಯೇಸು ಕ್ರಿಸ್ತರ ಸಂದೇಶವಾಗಿತ್ತು. ಆದ್ದರಿಂದ ಈ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣವಾಗಿ ನಡೆದಿದೆ ಎಂದರು. ಯಾರು ಬಡವರಿದ್ದಾರೆ ಅವರು ಹುಡುಕೋದು ನಮ್ಮ ಕರ್ತವ್ಯ. ಕೊಡುವರು ನೀವಿದ್ರೆ ಅದನ್ನ ತಲುಪಿಸೋದು ನಮ್ಮ ಕೆಲಸ ಅಂತೇಳಿ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಜಾಗಕ್ಕೆಲ್ಲ ನಾವು ಮೊದಲು ಬರುವಾಗ ಆ ಕರಾವಳಿ ಬೈಪಾಸ್ ಇಂದ ಬಟ್ಟೆ ಮೂಟೆಗಳನ್ನ ಡಾಕ್ಟರ್ ಹೊತ್ಕೊಂಡಿದ್ದಾರೆ, ನಾವು ಹೊತ್ಕೊಂಡಿದ್ವಿ. ಹೊತ್ಕೊಂಡು ಈ ದಾರಿಯಲ್ಲಿ ಬರ್ತಾ ಇದ್ವಿ. ಈಗ ಯಾಕೋ ರೋಡಲ್ಲಿ ಬಂದ್ವಿ. ಆದ್ರೆ ಅವರು ಹೋಗುವ ಪ್ರತಿಯೊಂದು ಸೇವೆಯಲ್ಲಿ ನಾವು ಜೊತೆ ಇದೀವಿ ಮತ್ತು ನಮಗಿದು ದೊಡ್ಡ ಪ್ರೇರಣೆಯಾಗಿ ಅವರು ನಡೆಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಗೆ ಭಾರಿ ಸಂತೋಷ. ಮತ್ತೆ ವಿಶೇಷ ಈ ಸಮಯದಲ್ಲಿ ನಾವು ಇವತ್ತು ಕ್ರಿಸ್ಮಸ್ಗೆ ನಿಜವಾದ ಅರ್ಥ ಸಿಕ್ಕಿದೆ. ಜಯ ಕರ್ನಾಟಕ ಸಂಸ್ಥೆಯ ರತ್ನಾಕರ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಮನುಷ್ಯ ಹುಟ್ಟಿದ, ಬದುಕಿದ, ಸತ್ತಿದ ಅನ್ನೋದಕ್ಕಿಂತಲೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಸಾಧನೆಯನ್ನು ಮಾಡುದೆ ಅಂತ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಬಹುಶಃ ನಾವು ಸಮಾಜದಲ್ಲಿ ಬಡವರಿಗೆ ಏನಾದ್ರೂ ಆರ್ಥಿಕ ಆಗಲಿ ಏನಾದ್ರೂ ಧನ ಸಹಾಯವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಸಾರ್ಥಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೋಮ್ ಡಾಕ್ಟರ್ಸ್ ಫೌಂಡೇಶನ್ನ ಮುಖ್ಯಸ್ಥ ಡಾಕ್ಟರ್ ಶಶಿಕಿರಣ್ ಅವರು ಸಂಸ್ಥೆಯ ಮಾನವೀಯ ಕಾರ್ಯಗಳನ್ನು ವಿವರಿಸಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಲ್ಲಿನ ಮಕ್ಕಳು, ಸ್ಥಳೀಯರು ನೃತ್ಯ ಮಾಡಿ ನೆರೆದವರನ್ನ ರಂಜಿಸಿದ್ರು. ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24 ಸಮನ್ ಉಡುಪಿ.